ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಚಾನಲ್ನಲ್ಲಿ ನಾವೊಂದು ದೀಗುಜ್ಜೆಯ ಪೋಡಿಯನ್ನು ಮಾಡೋ. ಪೋಡಿ ಅಂತ ಹೇಳಿದ್ರೆ ಬಜ್ಜಿ, ಜೀಗುಜ್ಜೆ ಬಜ್ಜಿ ಅಂತ ಹೇಳ್ತಾರೆ ಅದಕ್ಕೆ. ನಮ್ಮ ತುಳುನಾಡಿನಲ್ಲೆಲ್ಲ ಪೋಡಿ ಅಂತ ಹೇಳ್ತಾರೆ. ಜೀಗುಜ್ಜೆ ಪೋಡಿ, ಬದನೆ ಪೋಡಿ, ಆಮೇಲೆ ಬಟಾಟೆ ಪೋಡಿ, ಇನ್ನಿತರ ಪೋಡಿಗಳನ್ನೆಲ್ಲ ಮಾಡುವಂಥ ಒಂದು ಕ್ರಮ ಇದೆ ಹೋಟೆಲ್ನಲ್ಲಿ ಅಥವಾ ಮನೆಯಲ್ಲಿ, ಸಭೆ ಸಮಾರಂಭಗಳಲ್ಲಿ ಎಲ್ಲ ಕಡೆ ಒಂದು ಜೀಗುಜ್ಜೆ ಪೋಡಿ ಅಂತ ಒಂದು. ಇವತ್ತು ಅಂಥದ್ದೇ ಒಂದು ಜೀಗುಜ್ಜೆ ಪೋಡಿ ಅಂತ ಒಂದು ಪೋಡಿ ಐಟಮನ್ನು ನಾವು ಮಾಡುವ. ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತಿಳಿಸ್ತೀನಿ ಈಗ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು, ಏನೆಲ್ಲ ಒಂದು ಸಾಮಗ್ರಿಗಳು ಬೇಕು ಅನ್ನೋದನ್ನು ಇವತ್ತು ನಮ್ಮ ತುಳುನಾಡು ಅಡುಗೆ ಚಾನಲಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ಗೆ ನೀವು ಮೊದಲೇ ಬಾರಿ ವಿಸಿಟ್ ಮಾಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕೆಳಗಡೆ ಕೊಟ್ಟಿರೋಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ಹೆಸರು ಸುಧಾಕರ್ ಪೂಜಾರಿ, ನೀವು ನೋಡ್ತಾ ಇದ್ದೀರಾ ತುಳುನಾಡು ಅಡುಗೆ ಚಾನಲ್. ಇವತ್ತಿನ ಒಂದು ರೆಸಿಪಿಯನ್ನು ಶುರು ಮಾಡುವಂಥ ಹೊತ್ತು, ಬನ್ನಿ ಸಾಗೋಣ ಅಡುಗೆ ಮನೆ ಕಡೆಗೆ. ಜೀಗುಜ್ಜೆ ಪೋಡಿಯನ್ನು ಪ್ರಾರಂಭಿಸೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜೀಗುಜ್ಜೆ ಪೋಡಿಯನ್ನು ಮಾಡುವ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನಾನು ತಿಳಿಸ್ತೀನಿ. ಇಲ್ಲಿ ನೋಡಿ, ಇದು ನಾವು ಒಂದು ಮೀಡಿಯಂ ಗಾತ್ರದ ದೊಡ್ಡ 2 ಜೀಗುಜ್ಜೆಯನ್ನು ಸ್ಲೈಸ್ ಮಾಡಿಟ್ಟಿದ್ದೇವೆ. ಅದೇ ರೀತಿ ಒಂದು ದೊಡ್ಡ ಚಮಚೆಯಷ್ಟು ಮೆಣಸಿನ ಪುಡಿ ಇದೆ. ಇಲ್ಲಿ ಅಕ್ಕಿ ಹಿಟ್ಟನ್ನು ನೋಡ್ಬೋದು ನೀವು, ಒಂದು ದೊಡ್ಡ ಚಮಚೆಯಷ್ಟು ಅಕ್ಕಿ ಹಿಟ್ಟು. ಆನಂತರ ಕಡಲೆ ಹಿಟ್ಟು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಇದೆ. ಆನಂತರ ಹಿಂಗಿದೆ ಸ್ವಲ್ಪ. ಓಕೆ, ಇವಿಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ನಾವೀಗ ಒಂದು ಪೇಸ್ಟನ್ನು ತಯಾರಿಸೋಣ. ಇದನ್ನು ಎಲ್ಲ ಹಾಕಿ, ಈಗ ಅಕ್ಕಿ ಹಿಟ್ಟು ಮತ್ತು ಮೆಣಸಿನ ಹುಡಿ ಎಲ್ಲ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳುವ. ಸ್ವಲ್ಪ ದಪ್ಪ ಪೇಸ್ಟ್ ಮಾಡಿದರೆ ಒಳ್ಳೆಯದು. ಒಂದು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳಿ, ಒಂದು ಅರ್ಧ ಚಮಚೆಯಷ್ಟು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆ ಪೇಸ್ಟ್ ಮಾಡಿ. ಒಂದು ಸ್ವಲ್ಪ ಹಿಂಗನ್ನು ಹಾಕೋಬೇಕು, 2 ಡ್ರಾಪ್. ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳ. ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪ್ ಆಗುತ್ತೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಕಲಸುವ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ. ಓಕೆ ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ಒಳ್ಳೆ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪವೇ ನೀರು ಹಾಕ್ಕೊಂಡು ಕಲಸಿ, ಯಾಕಂದರೆ ಒಂದೇ ರೀತಿ ಒಳ್ಳೆ ಕಲ್ಲು ಕಟ್ಟುತ್ತೆ ಅದು. ಓಕೆ ಫ್ರೆಂಡ್ಸ್, ಬಾಣಲೆಗೆ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿ ಕರೀಲಿಕ್ಕೆ ಬೇಕಾದಷ್ಟೇ ಹಾಕ್ಕೊಳ್ಳಿ. ಆದಷ್ಟು ಎಣ್ಣೆ ಬಿಸಿ ಆದ ನಂತರವೇ ಬಿಡಿ, ಇಲ್ಲದಿದ್ರೆ ಎಣ್ಣೆ ಎಳ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಸ್ಲೈಸ್ ಮಾಡಿಟ್ಟಂಥ ಜಿಗುಜ್ಜೆಯನ್ನು ಈಗ ಪೇಸ್ಟ್ನೊಳಗಡೆ ಹಾಕಿ ಕೋಟಿಂಗ್ ಮಾಡುವುದಕ್ಕೆ ಎಲ್ಲ ಕೋಟಿಂಗ್ ಮಾಡಿ ಒಂದು ಸೈಡ್ ರೆಡಿ ಮಾಡಿ ಇಟ್ಕೊಳ್ಳುವ. ಬಿಡು. ಓಕೆ ಫ್ರೆಂಡ್ಸ್, ಒಂದೊಂದೇ ಎಣ್ಣೆಯಲ್ಲಿ ಹಾಕುವ. ಎಣ್ಣೆ ಒಳ್ಳೆ ಕಾದಿರಬೇಕು ಮಾತ್ರ. ಇದೇ ರೀತಿ ಎಲ್ಲ ಒಂದೊಂದೇ ಹಾಕ್ಕೊಳ್ಳಿ. ಜೀಗುಜ್ಜೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಬೇಯೋದಕ್ಕೆ, ಕೂಡಲೇ ಬೇಯುತ್ತೆ. ಓಕೆ ಫ್ರೆಂಡ್ಸ್, ತೆಗೆಯುವ. ಇದನ್ನು ಒಳ್ಳೆ ಬೆಂದಿದೆ. ಆದಷ್ಟು ಬೆಂಕಿ ಜಾಸ್ತಿ ಇಟ್ಕೊಳ್ಳಿ, ಯಾಕಂದರೆ ಕೂಡಲೇ ಬೇಯುತ್ತೆ ಇದು ಜೀಗುಜ್ಜೆ.
ಆದಷ್ಟು ಮೇಲೆ ಹಾಕಬೇಡಿ, ಒಂದೇ ಇಲ್ಲ ಗಟ್ಟಿಯಾಗುತ್ತೆ. ಒಂದರ ಮೇಲೆ ಒಂದಿದ್ದು ಗ್ಯಾಪ್ ಇದ್ದಲ್ಲೆಲ್ಲ ಹಾಕಿ. ಜಾಸ್ತಿ ಕಾಯ್ಬೇಕಂತ ಇಲ್ಲ ಇದಕ್ಕೆ, ಒಂದು ಸ್ವಲ್ಪ ಕಾದ್ರೆ ಸಾಕು. ಯಾಕಂತ ಹೇಳಿದ್ರೆ ಅದು ಜಿಗುಜ್ಜಿ ಕೂಡಲೇ ಬೇಯುತ್ತೆ. ಜಾಸ್ತಿ ಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಪ್ಪಾಗುತ್ತೆ. ಇದನ್ನು ತೆಗಿಬೋದು ಫ್ರೆಂಡ್. ಇದನ್ನು ತೆಗಿಯುವ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ, ಒಳ್ಳೇದಾಗತ್ತೆ. ಒಂದು ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ರೆ ಊಟಕ್ಕೂ ಒಳ್ಳೇದಾಗತ್ತೆ ಇದು. ಎಸ್, ಓಕೆ ಫ್ರೆಂಡ್ಸ್, ನಮ್ಮ ಜೀಗುಜ್ಜೆ ಪೋಡಿ ಬಹಳ ಒಳ್ಳೆ ರೀತಿ ಬಂದಿದೆ. ಆಗಿ ತಿಂದ್ರೇನೆ ಒಳ್ಳೇದಿದ್ದು. ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಹಾಯ್ ಫ್ರೆಂಡ್ಸ್, ನಮ್ಮ ಈ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದರ ಕೆಳಗೆ ಕೊಟ್ಟಿರುವಂಥ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆ ಬೆಲ್ ಐಕಾನ್ ಯಾಕೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅದರಿಂದ ಆ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳ ನಿಮ್ಮ ಜೊತೆ ನಿಮಗೆ ಮುಂದೆ ಬರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಂದೇ ಮಾತರಂ.